ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಎಂತ ಮಾಡುವ ಅಂತ ಯೋಚನೆ ಮಾಡ್ತಿದ್ದೆ. ಆಗ ನನಗೆ ಒಂದು ಹೊಳಿತು, ಈಗ ರಾಗಿ ಹಿಟ್ಟಲ್ಲಿ, ನಮಗೆ ಈ ರಾಗಿ ತುಂಬ ಹೆಲ್ದಿ ಅಲ್ವಾ. ರಾಗಿ ಎಲ್ಲರಿಗೂ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಇದು ತುಂಬ ತಂಪು. ಈಗ ನಮಗೇನಾದರೂ ಹೀಟಾಗಿದ್ದರೆ ತುಂಬ, ಆಗ ನಾವು ಇದನ್ನು ಕುದಿಸಿ ಕುಡಿತೇವೆ. ಕುದಿಸದೇನೆ ಹಾಗೆ ಕಲಸಿ ಸೋಸಿಕೊಂಡು ಕೂಡ ಕುಡಿತೇವೆ. ಹಾಗೆ ತುಂಬ ಹೆಲ್ದಿ, ಇದು ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಈಗ ಒಂದು 2 ಕಪ್ಪುದು ಹಲ್ವ ಮಾಡುವ ಅಂತ ಇದ್ದೇನೆ. ಹೇಗೆ ಮಾಡೋದು ನೋಡುವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ತುಂಬ ಏನು ಸಾಮಗ್ರಿ ಬೇಕಾಗೋದಿಲ್ಲ. ಈಗ ಇದು 2 ಕಪ್ ಹಾಕ್ಕೊಂಡಿದ್ದೇನೆ. 2 ಕಪ್ ಅಂದರೆ ಒಂದು 1/4 kg ಅಷ್ಟು ಬರುತ್ತೆ. ಈಗ ನಾವು ಒಂದು ಅರ್ಧ kgದು ಒಂದು ಪ್ಯಾಕೆಟ್ ತಂದರೆ ನೋಡಿ, ಅರ್ಧ ವಾಶಿ ಹಾಕ್ಕೊಂಡಿದ್ದೇನೆ. 1/4 kg ಅಂದರೆ ಒಂದು ಅರ್ಧ ಅಂದರೆ ಇಲ್ಲಿ ತನಕ ಇರುತ್ತಲ್ಲ. ಈಗ ಇದು ಒಂದು ಅರ್ಧ ವಾಶಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ ನಾವು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಕಲಸಿಕೊಳ್ಳುವ. ನೋಡಿ, ಈಗ ಇಷ್ಟು ಹೀಗೆ ಕಲಸಿಕೊಂಡಲ್ಲ ಕೈಯಲ್ಲಿ, ಇದು ಗಂಟಿದ್ರೆ ನಮಗೆ ಸರಿ ಇಳಿಯುವುದಿಲ್ಲ ಅದು. ಅದಕ್ಕೆ ಇದೊಂದು ತೋಪಿಗೆ ನಾವು ಅದನ್ನು ಸೋಸಿಕೊಳ್ಳೋಣ. ಉತ್ತರ ಕನ್ನಡದ ಆಚೆ ಎಲ್ಲರೂ ಜಾಸ್ತಿ ರಾಗಿ ಬಳಸ್ತಾರೆ, ಆದರೆ ನಮ್ಮೂರಲ್ಲಿ ಕಡಿಮೆ ಅಲ್ಲ. ಹೀಗೆ ಯಾವಾಗಲೊಮ್ಮೆ ಆದರೂ ಮಾಡಿಕೊಂಡಿದ್ದರೆ ನಮಗೇನು ಆರೋಗ್ಯಕ್ಕೆ ಒಳ್ಳೆಯದಂತ. ಹಾಗೆ ಹಬ್ಬ ಹರಿದಿನಗಳಲ್ಲಾದರೂ ಇದನ್ನೊಂದು ಮಾಡಿಕೊಳ್ಳುವಂತ ಅನಿಸಿತು ನನಗೆ. ಈಗ ಎಂಥದ್ದು ಸಿಗಲಿಲ್ಲ, ಎಲ್ಲ ಚೆಂದ ಉಂಟು. ಲಾಸ್ಟಿಗೆ ಉಳಿತದ ನೋಡು ಅಡಿಯಲ್ಲಿ, ಹಾಗೆ ಸಿಗೋದಿಲ್ಲ ಅದು. ನೋಡಿ, ಚೆನ್ನಾಗಿ ಕಲಸಿಕೊಂಡೆ. ಹೀಗೆ ನೋಡಿ, ಇಷ್ಟು ಒಂದು ಗಡಿ ತೆಂಗಿನಕಾಯಿಯನ್ನು ನಾವು ಈಗ ರುಬ್ಬಿಕೊಳ್ಳಬೇಕು. ಇದು ಒಂದು ಕಡಿ ತೆಂಗಿನಕಾಯಿ ನಾವು ರುಬ್ಬಿಕೊಂಡು ಸೋಸಿಕೊಳ್ಬೇಕು. ಈಗ ನೋಡಿ, ರುಬ್ಬಿ ಆಯಿತು ಇದು. ಇದನ್ನು ನಾವು ಇದಕ್ಕೇ ಸೇರಿಸ್ಕೊಳ್ತೇವೆ. ತೆಂಗಿನಕಾಯಿ ಹಾಲು ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ಇದನ್ನು ನಾವೀಗ ಚೆನ್ನಾಗಿ ಕಲಸಿ ಇಟ್ಟುಕೊಳ್ಳೋಣ. ನೋಡಿ, ಇದು ಬೆಲ್ಲ, ಒಂದು ಅರ್ಧ kg ಅಷ್ಟು ಬೆಲ್ಲ ತಗೊಂಡಿದ್ದೇನೆ. ಇದನ್ನು ನಾವೀಗ ಕುದಿಸ್ಕೊಳ್ಬೇಕು. ಕುದಿಸಿ ಸೋಸಿಕೊಳ್ಳುವ. ಈಗ ನೋಡಿ, ಗ್ಯಾಸ್ ಹಚ್ಕೊಂಡೆ. ಈಗ ನಮಗೆ ಬೆಲ್ಲವನ್ನು ಬಿಸಿ ಇಡ್ತಾ ಇದ್ದೇನೆ. ಈಗ ಬೆಲ್ಲ ನಮಗೆ ಹಲ್ವ ಕಪ್ಪಾಗಿ ಬರಬೇಕಿದ್ರೆ ಫಸ್ಟಿಗೆ ನೀರು ಹಾಕೋದು ಬೇಡ. ಒಂದು ಸ್ವಲ್ಪ ಹೊತ್ತು ಬಿಸಿಯಾಗಲಿ, ಆದ ನಂತರ ನೀರು ಹಾಕುವ. ಆಗ ನಾವು ಅದು ಸ್ವಲ್ಪ ಕಲರ್ ಕೊಡುತ್ತೆ ನಮಗೆ. ನೋಡಿ, ಈಗ ಸ್ವಲ್ಪ ಕಲರ್ ಬಂದಿದೆ. ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಕಹಿ ಬರ್ಬೋದು. ಅದಕ್ಕೆ ಈಗ ನೀರು ಹಾಕ್ಕೊಳ್ತಿದ್ದೇನೆ. ಇಷ್ಟು ನೀರು ಹಾಕ್ಕೊಂಡೆ. ಈಗ ಇದು ಸರಿ ಕುದಿಬೇಕು. ಅದು ಇಲ್ಲದ್ರೆ ಕುದಿಬೇಕಂದ್ರೆ
ಪಾಕ ಏನು ಬರೋದು ಬೇಡ. ಈಗ ನೋಡಿ ಕಲ್ಲರ್ ಆಯ್ತಲ್ಲ ಸ್ವಲ್ಪ. ಈಗ ಇದು ಕರಗಬೇಕು ಬೆಲ್ಲ ನೀರಲ್ಲಿ. ಈಗ ಅಲ್ಲಿ ಗಟ್ಟಿ ಆಯಿತು, ನೀರು ಹಾಕಿದ ತಕ್ಷಣ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ. ಇದೀಗ ನೀರು ಹಾಕಬೇಕು, ಮತ್ತೆ ಸೋಸಿಕೊಳ್ಳುವ. ಅದು ಕಲ್ಲರ್ ಆಗಲಿಕ್ಕೋಸ್ಕರ ನಾವು ಹಾಗೆ ಹಾಕಿದ್ದು. ಇಲ್ಲದಿದ್ದರೆ ನಾವು ಫಸ್ಟಿಗೆ ನೀರು ಹಾಕ್ಕೊಂಡೆ ಬೆಲ್ಲ ಕರಗಲಿಕ್ಕೆ ಇಟ್ಟರೆ ಕರಗಿದ್ರೆ ಸಾಕಾಗ್ತದೆ. ಈಗ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ನಾವು ಹಾಲು ಮತ್ತು ರಾಗಿನ ಸೋಸಿಟ್ಕೊಂಡಿದ್ದೇವೆ. ಈಗ ಇದಕ್ಕೆ ನಾವು ಬೆಲ್ಲನ ಸೋಸಿಕೊಳ್ಳೋಣ. ತೆಂಗಿನಕಾಯಿ ಹಾಲು 1 ಗಡಿದ್ದು, ಹಾಗೆ 2 ಕಪ್ಪು ರಾಗಿದ್ದು. ಈಗ ಅದಕ್ಕೆ ಇದನ್ನು ಸೋಸಿಕೊಳ್ತಿದ್ದೇನೆ. ಅಷ್ಟೇನು ಕಸ ಇಲ್ಲ, ಆದರೂ ನಾವು ನೋಡ್ಕೊಳ್ಳೋದು ಮುಖ್ಯ ಅಲ್ಲ, ಹಾಗೆ ಸೋಸ್ಕೊಂಡಿದ್ದೀನಿ. ಆನ್ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಳ್ತೇನೆ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಈಗ ಗೋಡಂಬಿ ಹಾಕೊಳ್ಳೋಣ. ಸಾಕಿದು, ಈಗ ತೆಕ್ಕೊಳ್ತೇನೆ. ತುಂಬ ಏನು ಕಪ್ಪಾಗೋದು ಬೇಡ. ಈಗ ನಾವು ರಾಗಿದ್ದು ರೆಡಿ ಮಾಡಿಟ್ಕೊಂಡಂಥದ್ದು ಈಗ ಬಣಲೆಗೆ ಹಾಕ್ಕೊಳ್ತೇನೆ. ನಾವು ಕೈ ಬಿಡದೆ ಇದನ್ನು ತಿರುಗಿಸ್ತಾ ಇರಬೇಕು. ನಿಧಾನಕ್ಕೆ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಅಲ್ಲಿ ನಾವು ಸಣ್ಣ ಉರಿಯಲ್ಲಿ ಇಡಬೇಕು, ಮತ್ತು ಕೈ ಬಿಡದೆ ತಿರುಗಿಸ್ತಾ ಇರಬೇಕಾಗ್ತದೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ನಿಧಾನಕ್ಕೆ ಬೆಂಕಿ ಇಟ್ಟು ಅದು ಸರಿ ಗಟ್ಟಿ ಆಗಬೇಕು, ಅಲ್ಲಿವರೆಗೆ ಹೀಗೆ ಮಾಡಬೇಕು. ನಾನೊಂದು ಇದಕ್ಕೆ ಅರ್ಧ ಲೋಟ ತುಪ್ಪ ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ಕಡಿಮೆನೂ ಹಾಕ್ಕೊಳ್ಬೋದು, ಜಾಸ್ತಿನೂ ಹಾಕ್ಕೊಳ್ಬೋದು. ಜಾಸ್ತಿ ಹಾಕ್ಕೊಂಡಷ್ಟು ಒಳ್ಳೆಯದೇ ಆಗುತ್ತೆ. ನಾನೊಂದು ಅರ್ಧ ಲೋಟ ಹಾಕಿದ್ದೇನೆ ಅಷ್ಟೇ. ಒಂದು ಅರ್ಧ ಲೋಟ ಅಂದರೆ ಒಂದು 5-6 ಸ್ಪೂನ್ ಆಗುತ್ತೆ. ಒಟ್ಟಿಗೆ ಹಾಕಿದ್ದೇನೆ, ಒಂದು 2-3 ಸಲ ಹಾಕಿದೆ. ನೋಡಿ ಈಗ ಬಿಟ್ಟು ಬರ್ತಾ ಉಂಟು. ಇಷ್ಟು ಸಾಕು, ಯಾಕಂದರೆ ಮತ್ತು ನಾವು ಇದಕ್ಕಿಂತ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋದರೆ ಮತ್ತು ನಮಗೆ ಹಾಕಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕೆ ಈಗ ಇದು ಹಾಕ್ಕೊಳ್ಳೋಣ. ನೋಡುವಾಗ ತೆಳ್ಳಗೆ ಕಂಡ್ರೂ ಗಟ್ಟಿಯಾಗುವಾಗ ಸರಿಯಾಗುತ್ತೆ. ನೋಡಿ ತುಪ್ಪ ಸವರಿಟ್ಟಿದ್ದೇನೆ, ಅದಕ್ಕೆ ಗೋಡಂಬಿ ಎಲ್ಲ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಇದನ್ನು ಹಾಕ್ಕೊಳ್ಳುವ, ನಾವು ಮಾಡಿದಂಥ ಹಲ್ವಾನ.
ತುಂಬ ದಪ್ಪ ಆದರೆ ಇದು ನಮಗೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೆ ಇಷ್ಟು ದಪ್ಪ ಸಾಕು ಅಂತ ಹೇಳಿದ್ದು. ಇಷ್ಟೇ ದಪ್ಪ ಮಾಡಿಕೊಂಡು ನಾವು ನೋಡಿ ಬೆಲ್ಲ ಹಾಗೆ ನಾವು ಕರಗಿಸಿದ ಕಾರಣ ಒಳ್ಳೆ ಚಾಕ್ಲೇಟ್ ಕಲರ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ರಾಗಿದು ಅಂತಲೇ ಗೊತ್ತಾಗೋದಿಲ್ಲ ನೋಡಿ, ರಾಗಿ ಆದರೆ ಒಂಥರ ಕಪ್ಪು ಬರುತ್ತಲ್ಲ, ಇದು ನೋಡಿ ಚಾಕ್ಲೇಟ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಮಗೆ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ, ಅಂದರೆ ಅದು ಕುದಿಸೋದೇ ಸ್ವಲ್ಪ ಕೆಲಸ ಆಗುತ್ತೆ. ಆದರೆ ಮಾಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಇದು 1 ಗಂಟೆ ಆಗಿದೆ ನಾವು ಇಟ್ಟು. ಈಗ ನಾವು ಇದನ್ನು ಮಗ್ಚಾಕೊಳ್ಬೇಕು, ಕಟ್ ಮತ್ತೆ ಮಾಡುವ. ಅಂಥದ್ದು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ತಿದ್ದೇನೆ. ಈಗ ನೋಡಿ ಹೀಗೆ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ. ಈಗ ಕಟ್ ಮಾಡ್ಕೊಳ್ಬೋದು, ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ನಾನು ಗೇರು ಬೀಜ ಆಗ ಅಡಿಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಹಾಗಾಗಿ ಈಗ ಮೇಲೆ ಬಂತು. ತುಂಬ ಚೆನ್ನಾಗಿ ಬಂದಿದೆ. ಆಗ ನಾವು ನೋಡುವಾಗ ತೆಳುವಾಗಿತ್ತಲ್ಲ, ಆದರೆ ಅಷ್ಟು ಕರೆಕ್ಟ್ ಆಗುತ್ತೆ. ಅದಿಲ್ಲದ್ರೆ ನಮಗೆ ಬಿಡಿಸಿಕೊಳ್ಳಿಕ್ಕೆ ಕರೆಕ್ಟ್ ಆಗೋದಿಲ್ಲ, ಅದಕ್ಕೋಸ್ಕರ ಅಷ್ಟು ತೆಳುವಾಗಿದ್ದು ನಾನು. ಈಗ ಯಾವ ಸೈಜ್ ಬೇಕಾದರೂ ನಾವು ಕಟ್ ಮಾಡ್ಕೊಳ್ಬೋದು. ಈಗ ನಾನು 1 ಪೀಸ್ ಮಾತ್ರ ಕಟ್ ಮಾಡ್ಕೊಳ್ತಿದ್ದೇನೆ, ಮತ್ತೆ ಅದು ಮತ್ತೆ ಮಾಡ್ಕೊಳ್ಳುವ ಅಂತ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ, ಸೂಪರಾಗಿದೆ. ಒಳ್ಳೆ ಸ್ಮೂತಾಗಿ, ತುಂಬ ಸ್ಮೂತೂ ಆಗಲಿಲ್ಲ, ಬಲ ಇಲ್ಲದಾಗೆ. ಇದು ತುಂಬ ಗಟ್ಟಿನೂ ಇಲ್ಲ ನೋಡಿ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ಸ್ಮೂತೂ ಇಲ್ಲ, ಹಾಗೆ ತುಂಬ ಚೆನ್ನಾಗಿದೆ, ಒಳ್ಳೆ ಟೇಸ್ಟಿಯಾಗಿದೆ. ಅದು ಹಾಕಿದಂಥ ಬೆಲ್ಲ ಇರ್ಬೋದು. ನಾನು 2 ಕಪ್ಪು ರಾಗಿ ಹಿಟ್ಟಿಗೆ ಸಾಧಾರಣ ಒಂದು ಅರ್ಧ kg ಅಷ್ಟು ಬೆಲ್ಲ ಹಾಕಿದ್ದೀನಿ. ಹಾಗೆ ಹೀಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಬರ್ತೇನೆ. ಬಾಯ್.